ಆಸ್ತಿಗಾಗಿ ಮಂದಿ ಏನು ಬೇಕಾದರೂ ಮಾಡಬಲ್ಲರು, ಒಬ್ಬರ ಪ್ರಾಣವನ್ನು ತೆಗೆಯಬಲ್ಲರು. ಇಲ್ಲೊಬ್ಬ ಸಂಬಂಧಿ ಜೊತೆ ಸೇರಿ ತನ್ನ ಅಣ್ಣನ ಕಥೆಯನ್ನೇ ಮುಗಿಸಿದ್ದಾನೆ. ಈ ಘಟನೆ ನಡೆದಿರೋದು ವಿಜಯನಗರ ಜಿಲ್ಲೆಯಲ್ಲಿ. 26 ವರ್ಷದ ಮರುಳಸಿದ್ದೇಶ್ ಕೊಲೆಯಾದ ಅಣ್ಣ, 24 ವರ್ಷದ ಪತ್ರಿಗೌಡ ಹಾಗೂ ಸಂಬಂಧಿ 29 ವರ್ಷದ ನಾರಪ್ಪ ಕೊಲೆಗೈದ ಪಾಪಿಗಳು. ಪತ್ರಿಗೌಡ ಮದ್ಯವಸನಿಯಾಗಿದ್ದ, ಕುಡಿತದ ಚಟಕ್ಕೆ ದಾಸನಾಗಿದ್ದ. ಪತ್ರಿಗೌಡ ಆಸ್ತಿಯಲ್ಲಿ ಪಾಲು ಬೇಕು ಎಂದು ತಾಯಿ ಜೊತೆ ಕೆಲ ದಿನಗಳಿಂದ ಜಗಳವಾಡ್ತಿದ್ದಂತೆ. ಅಲ್ಲದೆ ಬೆಂಗಳೂರಿಗೆ ಕೆಲಸಕ್ಕೆ ಹೋಗುತ್ತೇನೆ ಎಂದು ಮನೆಯಲ್ಲಿ ಜಗಳವಾಡುತ್ತಿದ್ದ ಎನ್ನಲಾಗಿದೆ. ಇಡೀ ಆಸ್ತಿ ನನಗೆ ಸೇರುತ್ತೆ ಎಂದು ಪ್ಲಾನ್ ಮಾಡಿದ ಆತ ಸಂಬಂಧಿ ಜೊತೆ ಸೇರಿ ಅಣ್ಣನನ್ನೇ ಕೊಲೆ ಮಾಡಿದ್ದಾನೆ. ಟೆವೆಲ್ನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿ ಬಳಿಕ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿದ್ದಾರೆ. ಬೈಕ್ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ ಎಂದು ಆರೋಪಿಗಳು ಬಿಂಬಿಸಲು ಯತ್ನಿಸಿದ್ದಾರೆ. ಮಗನ ಕೊಲೆ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ಮೃತನ ತಾಯಿ ಕೊಲೆ ಕೇಸ್ ದಾಖಲಿಸಿದರು. ತನಿಖೆ ಕೈಗೊಂಡ ಅರಸೀಕೆರೆ ಪೊಲೀಸರು ಆರೋಪಿಗಳನ್ನ ಇದೀಗ ಬಂಧಿಸಿದ್ದಾರೆ. ಆಸ್ತಿ ಲೆಕ್ಕಾಚಾರದಲ್ಲಿ ಅಣ್ಣನನ್ನೇ ಬಲಿ ಪಡೆದ ತಮ್ಮ ಸದ್ಯ ಕಂಬಿ ಎಣಿಸ್ತಾ ಇದ್ದಾನೆ.